ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣ ಕೋಡಿ ಸೀ ವಾಕ್ನ ತುದಿಯಲ್ಲಿ ರಕ್ಕಸ ಗಾತ್ರದ ಅಲೆಗಳು ಅಪ್ಪಳಿಸುತ್ತಿದ್ದು ಅಪಾಯ ಎದುರಾಗಿದೆ. ಭಾರೀ ಅಲೆಗಳು ಅಪ್ಪಳಿಸಿ ಸೀ ವಾಕ್ ಕಡೆಗೆ ಚಿಮ್ಮುತ್ತಿದ್ದು ತುದಿಯಲ್ಲಿ ಪ್ರವಾಸಿಗರು ಎಚ್ಚರ ವಹಿಸಬೇಕಿದೆ. ರಾಜ್ಯದ ನಾನಾ ಕಡೆಗಳಿಂದ ಕೋಡಿ ಸೀ ವಾಕ್ ಕಡೆಗೆ ಪ್ರತಿದಿನ ಪ್ರವಾಸಿಗರು ಆಗಮಿಸುತ್ತಿದ್ದು ಅಲೆಗಳು ತಡೆಗೋಡೆಗೆ ಅಪ್ಪಳಿಸಿ ಸೀ ವಾಕ್ ಒಳ ಆವರಣ ಪ್ರವೇಶಿಸಿದೆ. 2016ರಲ್ಲಿ ಗಂಗೊಳ್ಳಿ ಕೋಡಿ ಅಳಿವೆ ಪ್ರದೇಶದಲ್ಲಿ 102 ಕೋಟಿ ರೂಪಾಯಿ ವೆಚ್ಚದ ಬ್ರೇಕ್ ವಾಟರ್ ನಿರ್ಮಾಣ ಆರಂಭಗೊಂಡು ಕೋಡಿ ಭಾಗದಿಂದ 900 ಮೀಟರ್ ಪಶ್ಚಿಮಕ್ಕೆ ಸಮುದ್ರದಲ್ಲಿ, ಅದೇ ರೀತಿ ಗಂಗೊಳ್ಳಿ ಭಾಗದಿಂದ 780 ಮೀಟರ್ ಉದ್ದದ ಬ್ರೇಕ್ ವಾಟರ್ ಕಾಮಗಾರಿ ನಡೆದಿತ್ತು. ಕೋಡಿ ಗಂಗೊಳ್ಳಿ ಅಳಿವೆ ನಡುವಿನ 100 ಮೀಟರ್ ಅಗಲದಲ್ಲಿ ಕಾಮಗಾರಿ ನಡೆದಿದ್ದು, ಕೋಡಿ ಭಾಗದ ಬ್ರೇಕ್ ವಾಟರ್ ಅನ್ನು ಸೀ ವಾಕ್ ಅನ್ನಾಗಿ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಪರಿವರ್ತಿಸಿತ್ತು. ಸ್ಥಳೀಯ ಆಡಳಿತವು ಪ್ರವಾಸಿಗರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸಹಯೋಗದೊಂದಿಗೆ ಕಲ್ಲಿನ ಬೆಂಚು, ಸೋಲಾರ್ ದೀಪ ಅಳವಡಿಸಿತ್ತು. ವಾರಾಂತ್ಯದಲ್ಲಿ 5ರಿಂದ 7 ಸಾವಿರ ಮಂದಿ ಇತ್ತ ಆಗಮಿಸುತ್ತಾರೆ. ಕೋಡಿ ಬ್ರೇಕ್ ವಾಟರ್ನ ಸೀ ವಾಕ್ ಅಂದಾಜು 1.5 ಕಿಲೋಮೀಟರ್ ಉದ್ದವಿದ್ದು ಸಹಸ್ರಾರು ಮಂದಿ ಸಮುದ್ರದ ಸೌಂದರ್ಯ ಕಣ್ತುಂಬಿಕೊಳ್ಳಲು ಆಗಮಿಸುತ್ತಾರೆ. ಸೀ ವಾಕ್ನ ತುದಿಯಲ್ಲಿ 100 ಮೀಟರ್ ಅಂತರದಷ್ಟು ಕಾಂಕ್ರೀಟ್ ಗೋಡೆ ಕೂಡ ನಿರ್ಮಿಸಲಾಗಿದೆ. ಕಳೆದ ಕೆಲ ದಿನಗಳಿಂದ ಇಲ್ಲಿ ಕಡಲು ಅಬ್ಬರಿಸುತ್ತಿದ್ದು ರಕ್ಕಸ ಗಾತ್ರದ ಅಲೆಗಳು ಕಾಂಕ್ರೀಟ್ ತಡೆಬೇಲಿಗೆ ಬಡಿದು ಒಳಾಂಗಣ ಪ್ರವೇಶಿಸುತ್ತಿದೆ. ಅಲೆಯ ಹೊಡೆತಕ್ಕೆ ರಕ್ಷಣೆಗಾಗಿ ಹಾಕಿರುವ ಟೆಟ್ರಾಪಾಡ್ಗಳು, ಭಾರೀ ಕಲ್ಲುಗಳು ಕುಸಿದಿವೆ. ಇದು ಸೀವಾಕ್ ಭದ್ರತೆಗೆ ಅಪಾಯ ತಂದೊಡ್ಡಿದೆ. ಅಲೆಯ ಅರಿವಿಲ್ಲದೆ ಸೀವಾಕ್ನ ತುದಿಗೆ ಸಾಗುವ ಪ್ರವಾಸಿಗರು ಅಪಾಯಕ್ಕೆ ತುತ್ತಾಗುವ ಸಾಧ್ಯತೆಯೂ ಇದೆ.